ಹಾಯ್ ನಮಸ್ತೆ. ಮಸ್ತ್ ತಿನ್ನೋರ್ದು ವೀಡಿಯೋ ಅಂತಂದಲ್ಲ ಇನ್ನೀಲ ಗಾದೆ ಮಾತು ಪನಕ ಮಾಡು ಪೊಲ್ಲಿಂಡ ಕಟ್ಟೋಲಿ ಮನಸ್ಸು ಪೊಲ್ಲಿಂಡ ಕಟ್ಟರೆ ಬಲ್ಲಿಗೆ. ಮಾಡು ಪೊಲ್ಲಿಂಡ ಕಟ್ಟೋಲಿ ಮನಸ್ಸು ಪೊಲ್ಲಿಂಡ ಕಟ್ಟರ ಬಲ್ಲಿಗೆ. ಮಾಡು ಕಟ್ಟುನೆ ಪೊಲ್ಲಿಂಡ ಕಟ್ಟೋಡೆ ಅದೇ ಬಕ್ಕ ಮನಸ್ಸು ನಮ್ಮನ್ನು ನೋಡಿ ಏನಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಂಡ ಅದು ಏನಾಡಲ್ಲ ಮನಸ್ಸು ಅಸಮಾಧಾನ ಆಪಿನಂಚಿನ ಏನಂಡ ವಿಷಯ ನಡತಂಡ ಅವೇನು ಐನ ಆತ್ ಬೇಗ ಈಸಿ ಅದು ನಮಗೆ ಒಂಜಿ ಮಲ್ಪರೆ ಆಪು ಮುಂಚ ಆ ಥರ ವ್ಯೂ. ಅರಿ ತಿನ್ಪಿನಾಯೇ ಪೋಯೆಡ ಬಾರ್ ತಿನ್ಪಿನಾಯೇ ಬರ್ಪೆ. ಅರಿ ತಿನ್ಪಿನಾಯೇ ಪೋಯೆಡ ಬಾರ್ ತಿನ್ಪಿನಾಯೇ ಬರ್ಪೆ. ಮರತ ಪುಚ್ಚ ಅಂಡದಾನೆ ಮಣ್ಣದ ಪುಚ್ಚ ಅಂಡದಾನೆ ಎಲಿ ಪತ್ತುಂಡ ಯಾವು. ಮರತ ಪುಚ್ಚ ಅಂಡದಾನೆ ಮಣ್ಣದ ಪುಚ್ಚ ಅಂಡದಾನೆ ಎಲಿ ಪತ್ತುಂಡ ಯಾವು. ದೀಪದ ಕೆಳಗೆ ಕತ್ತಲು. ದೀಪದ ಕೆಳಗೆ ಕತ್ತಲು. ಕಳ್ಳನನ್ನು ನಂಬಿದರೂ ಕುಳ್ಳನನ್ನು ನಂಬಬಾರದು. ಇದು ಕಳ್ಳನನ್ನು ನಂಬಿದರೂ ಕುಳ್ಳನನ್ನು ನಂಬಬಾರದು. ಕೆಸರ್ಗು ಕಲ್ಲು ದಕ್ಕುಂಡ ಮೋನೆಗೆ ರಟ್ಟುನು. ಕೆಸರ್ಗು ಕಲ್ಲು ದಕ್ಕುಂಡ ಮೋನೆಗೆ ರಟ್ಟುನು. ಮರತಡಿ ಪೋನಾಗ ತರೆದೆರ್ತು ತೂಡುಗೆ. ಮರತಡಿ ಪೋನಾಗ ತರೆದೆರ್ತು ತೂಡುಗೆ. ಮರತಡಿ ಎಪ್ಪಲ ಮರತಡಿ ಪೂರ ಪೋಪಿನ ರಿಸ್ಕ್ ಆತೆ ಗೆಲ್ಲು ಅವು ಒಂದು ನುಂಗು ದಿನ ಗೆಲ್ಲು ಅಥವಾ ತಾರದ ಮರಂಡ ತಾರ ಪೂರ ನುಂಗು ದಿನ ಪೂರುಂಡು ಮಾಡಲು ಬಂದು ಪೂರ ಅದು ಇಂಚ ದುಮ್ಮದಾಕಲು ಬಂದು ಮರತಡಿ ಪೋನಾಗ ತರೆದೆರ್ತು ತೂಡು. ಹಣ್ಣು ಎಳೆ ನೋಡಿ ಚಿಗುರೆಲೆ ನಕ್ಕಿತು. ಹಣ್ಣೆಳೆ ನೋಡಿ ಚಿಗುರೆಲೆ ನಕ್ಕಿತು ಅಂದರೆ ವಯಸ್ಸಾದ ವೃದ್ಧರನ್ನು ನೋಡಿ ಯುವಕರು ತಮಾಷೆ ಮಾಡೋದು ಅದೆಲ್ಲ ಮಾಡ್ತಾರೆ. ಸ್ವಲ್ಪ ದಿನ ಹೋದ್ಮೇಲೆ ಅವರು ಕೂಡ ಅದೇ ಇದು ವೃದ್ಧಾಪ್ಯಕ್ಕೆ ಕಾಲಿಡ್ತಾರಲ್ಲ ಅದಕ್ಕೆ ಆ ಥರ ಮೀನಿಂಗ್. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರೂ ಬಾರದು. ನಲಿಪಾರೆ ತೀರಂದಿನಾಯ ಜಾಲು ಹೊರ್ದ ಬಂತೆಗೆ. ನಲಿಪಾರೆ ತೀರಂದಿನಾಯ ಜಾಲು ಹೊರ್ದ ಬಂತೆಗೆ. ನೆತ್ತ ಮೀನಿಂಗ್ ಎನ್ನ ನೆಟ್ಟು ಪನ ಸೊ ಬೇಳೆ ಮಲ್ಪರೆ ಉದಾಸೀನದಾಯಿ ಅದು ಬೇಳೆ ಮಲ್ಪರೆ ಬೇಳೆ ಕಲ್ವಿ ಅಂಚಿನಕಲು ಪನ್ಪಿನಿ ರೀಸನ್ ಕೊಡ್ದು ತಪ್ಪ ನಲಿಪರೆ ಶಾರ್ಟ್ ಅದು ಪನ್ನೆ ಇತ ಮೀನಿಂಗ್ ಬಕ್ಕ. ಏರುತ್ತ ಬೇನೆ ಕಕ್ಕೆಗೆ ದಾನೆ ಗೊತ್ತು. ಏರುತ್ತ ಬೇನೆ ಕಕ್ಕೆಗೆ ದಾನೆ ಗೊತ್ತು. ನೆತ್ತ ಮೀನಿಂಗ್ ಕೊಂಡ ಏರುತನ ಪಾಡು ಮೇಯೊಂದು ಉಪ್ಪುಂಡು. ಕಕ್ಕೆಲ್ಲ ಐತ ಬಂಜಿದ ಬಡವಗು ಐತ ಮೇಟು ಗಾಯನು ಉಕ್ಕುದು ತಿನ್ನೋದು ಉಪ್ಪುಂಡು. ಅಂಡ ರಡ್ಜನೆಲ್ಲ ಆಯ್ತಾ ಬಡವಗೋಸ್ಕರನೇ ಒಂದು ಮಲ್ಪೊಂದು ಉಪ್ಪೇರು ಅಂಚನೆ ನಮ್ಮ ನೆಕ್ಕ ಪನ್ಪಿನ ಅಂಡ ನಮ್ಮ ಕಷ್ಟದು ನಮ್ಮ ಬೆನ್ನೊಂದು ಉಪ್ಪು ಆತು. ನಮ್ಮ ಕಷ್ಟಗೂ ನಮ್ಮ ಏನಣ್ಣ ಕೆಲಸ ಮಲ್ತೊಂದು ಉಪ್ಪು ಆತು ಏನಾಡಲ್ಲ ಮಲ್ತೊಂದು ಉಪ್ಪು ಅಣ್ಣ ತೂಪಿನಕ್ಕೂ ಪನ್ಪೇರು ಅಲೆಗೆ ದಾನೆ ಊರಲ್ಲುಂಡು ಅಂಚ ಅಂಚ ಸಿಂಪಲ್ ಅದೇನು ಆಯ್ತಾ ಮೀನಿಂಗ್ ಒಂದೊಂದೊಳ್ಳೆ ನಿಖಲ ವ್ಯೂ ಎಂಚಪ್ಪು ಆಯ್ತಾ ಮೀನಿಂಗ್ ಗೊತ್ತಿತ್ತು. ಕನ್ನಡ ಗಾದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಇಲ್ಲಿ ಬೆಳ್ಳಿಗಿಂತ ಬಂಗಾರಕ್ಕೆ ಮೌಲ್ಯ ಜಾಸ್ತಿ ಇರೋದು. ಅಂದರೆ ಮಾತಾಡಿದರೆ ಜಾಸ್ತಿ ಮಾತಾಡಲಿಕ್ಕೆ ಹೋದರೆ ಅಥವಾ ಏನಾದರೂ ವಿಷಯ ಬಾಯಿಗೆ ಮಾತಾಡಲಿಕ್ಕೆ ಹೋದರೆ ಅದಕ್ಕೆ ಯಾವಾಗಲೂ ತೊಂದರೆ ಜಾಸ್ತಿ. ಅದಕ್ಕಿಂತ ಸಿಂಪಲಾಗಿ ಹೇಳೋದಂದರೆ ಆದಷ್ಟು ಮೌನವಾಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು. ಆದಷ್ಟು ಜಗಳವಾಡದೆ ಮೌನವಾಗಿದ್ದರೆ ಒಳ್ಳೆಯದು ಅಂತ. ಮಾತು ಬೆಳ್ಳಿ ಮೌನ ಬಂಗಾರ ಅಷ್ಟು ಬಂಗಾರದ ವ್ಯಾಲ್ಯೂ ಉಂಟು. ಒಂಜಿ ಗಳಿಗೆದ ಬದುಕು ನಮ್ಮ ಐತಿನಾತು ದಿನ ಖುಷಿ ಟಿಪ್ಪುಗ ಗಾದೆ ಆಯ್ತು. ಒಂಜಿ ನೋಡಿ ಮಾತು ಒಂಜಿ ಗಳಿಗೆದ ಬದುಕು
ನಮ್ಮ ಇತ್ತಿನ ದಿನ ಖುಷಿ ಟಿಪ್ಪುಗ. ಓಕೆ, ಎನ್ನ ಗಾದೆ ಇಷ್ಟ ಅಂದರೆ ಲೈಕ್ ಮಾಡ್ಕೊಳ್ಳಿ. ಗಾದೆ ಮಾತು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಕಾಮೆಂಟ್ ಮಾಡಿ. ಜಾಸ್ತಿ ವಿವರಣೆ ಎಲ್ಲ ಕೊಡಲಿಕ್ಕೆ ಹೋಗಿಲ್ಲ, ಕೆಲವೊಂದಕ್ಕೆ ವಿವರಣೆ ಕೊಟ್ಟೆ. ಬಾಯ್.